ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲ ಸಮಯದಿಂದ ನಡೆಯುತ್ತಿದ್ದ ದ್ವೇಷ ರಾಜಕಾರಣ ಪರಾಕಾಷ್ಠೆಗೆ ತಲುಪುತ್ತಿದ್ದು, ಇದಕ್ಕೆ ಅವಕಾಶ ನೀಡದೆ ಜಿಲ್ಲಾಡಳಿತ ಶಾಂತಿ ಸಾಮರಸ್ಯ ಕಾಪಾಡಬೇಕು, ಸರ್ವಧರ್ಮೀಯರ ಸಭೆ ಕರೆದು ಹಿಂದಿನಿಂದ ಜಿಲ್ಲೆಯಲ್ಲಿ ನೆಲೆಸಿರುವ ಸೌಹಾರ್ದ ವಾತಾವರಣವನ್ನು ಉಳಿಸಬೇಕು ಎಂದು ಮಾಜಿ ಸಚಿವ ರಮಾನಾಥ್ ರೈ ಆಗ್ರಹಿಸಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಜಿಲ್ಲೆಯನ್ನ ಕೋಮುವಾದಿಗಳ ಪ್ರಯೋಗಶಾಲೆಯೆಂದು ಕರೆಸಿಕೊಳ್ಳುವ ಬಗ್ಗೆ ಜನ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಕೊರೋನಾದಿಂದ ತತ್ತರಿಸಿರುವ ಜನರ ಮೇಲೆ ವಿದ್ಯುತ್, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯ ಹೊರೆ ಹೊರಿಸಲಾಗಿದೆ. ಇವೆಲ್ಲವನ್ನ ಮರೆಮಾಚಲು ಈ ದ್ವೇಷದ ರಾಜಕಾರಣವನ್ನ ಬಿಜೆಪಿ ಬೆಂಬಲಿತ ಸಂಘಟನೆಗಳು ಮಾಡುತ್ತಿರುವುದು ನೋವಿನ ಸಂಗತಿ. ಇದು ಸಾಮರಸ್ಯ ಕದಡುವ ಪ್ರಯತ್ನ. ಇದನ್ನ ಜಿಲ್ಲಾಡಳಿತ ತಕ್ಷಣ ಹತ್ತಿಕ್ಕಬೇಕು ಎಂದು ರೈ ಆಗ್ರಹಿಸಿದರು. ಹಿಂಸೆಗೆ ಹಿಂಸೆಯಾಗಲಿ, ದ್ವೇಷಕ್ಕೆ ದ್ವೇಷ ಉತ್ತರವಲ್ಲ. ಜನಾಂಗೀಯ ದ್ವೇಷ ನಡೆದ ಯಾವುದೇ ದೇಶವಾಗಿ ಉಳಿದಿಲ್ಲ. ಇದು ನಮ್ಮಲ್ಲಿ ಉಲ್ಬಣಿಸದಂತೆ ಎಚ್ಚರಿಕೆಯನ್ನ ಸರ್ಕಾರ ವಹಿಸಬೇಕೇ ಹೊರತು ಅಂತಹ ದ್ವೇಷ ಹರಡುವವರಿಗೆ ಬೆಂಬಲಿಸುವ ಕೆಲಸ ಮಾಡಬಾರದು. ಮನುಷ್ಯನನ್ನ ದ್ವೇಷ ಮಾಡುವವರು ದೇವರನ್ನ ಪ್ರೀತಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ದೇವಸ್ಥಾನದ ಮುಂಭಾಗದಲ್ಲಿ ಹಿಂದೂಯೇತರರಿಗೆ ಗೂಡಂಗಡಿಗಳನ್ನ ಇಡಲು ಅವಕಾಶ ನೀಡದಿರುವುದಕ್ಕೆ ಸರಿಯಲ್ಲ. ಹಲಾಲ್ ಬಹಿಷ್ಕಾರ ಮೂಲಕ ಬಿಜೆಪಿ ಧ್ರುವೀಕರಣ ನಡೆಸುತ್ತಿದೆ. ಇನ್ನು ಮುಸ್ಲಿಮರ ಸ್ವಯಂ ಪ್ರೇರಿತ ಬಂದ್ನಿಂದ ವ್ಯಾಪಾರ ಬಹಿಷ್ಕಾರ ಅನ್ನೋದು ಸುಳ್ಳು. 2-3 ವರ್ಷಗಳ ಹಿಂದೆಯೇ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹಾಕಲಾಗಿತ್ತು. ಹಿಜಾಬ್ ವಿಚಾರಕ್ಕೂ ಇದಕ್ಕೂ ಸಂಬಂಧವಿದೆ ಅನ್ನೋದು ಒಪ್ಪತಕ್ಕದ್ದಲ್ಲ ಎಂದು ಅವರು ಹೇಳಿದರು. ಜನ ಎಚ್ಚೆತ್ತುಕೊಳ್ಳಬೇಕಾದ ಅಗತ್ಯ ಇದೆ. ಬುದ್ಧಿವಂತರ ಜಿಲ್ಲೆ ಎನ್ನುವಂತ ನಾವು ಕೋಮುವಾದಿಗಳ ಲ್ಯಾಬೊರೇಟರಿ ಪ್ರಯೋಗಶಾಲೆ ಅಂತೇಳಿ ದೇಶ ಜನ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ. ಯಾಕೆ ನಾವೆಲ್ಲರೂ ಒಟ್ಟು ಸೇರಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ? ಸಣ್ಣ ವಿಷಯ, ಜಾತ್ರೆಯಲ್ಲಿ ಸಂತೆ ಇಡುವುದು, ಸಂತೆ ಅದು ವ್ಯಾಪಾರ ಸಂತೆ ಇರತಕ್ಕಂಥದ್ದು ಒಂದು ಸಮುದಾಯದವರು ಇಡಬಾರದು ಅಂತ ಹೇಳಿ ಬ್ಯಾನರ್ ಹಾಕ್ತಾರೆ ಅಂತ ಹೇಳಿದ್ರೆ ಇದರಿಂದ ದೊಡ್ಡ ತಪ್ಪು ಯಾವುದೂ ಇಲ್ಲ. ಎಲ್ಲಿವರೆಗೆ ಹೋಗಿದ್ದಾರೆ ಅಂತೇಳಿ ಹಲಾಲ್ ಮಾಡುದು, ಅದನ್ನು ನೀವು ತಗೊಳ್ಬೇಡಿ ಹೇಳುವಷ್ಟರ ಮಟ್ಟಿಗೆ ಹಲ್ಕಾ ಕಟ್ಟು ಮತ್ತು ಜಟ್ಕಾ ಕಟ್ಟು ಅದನ್ನ ಶುರು ಮಾಡಿ ಇದು ಒಂದು ಧ್ರುವೀಕರಣ ಮಾಡುದು. ಬಿಜೆಪಿಯವರಿಗೆ ಅಧಿಕಾರ ಬೆಂಬಲಿದ್ದ ಸರ್ಕಾರ ಏನು ಸಾಧನೆಗಳು ಮಾಡಿಲ್ಲ. ಸಾಧನೆ ಹೇಳಿ ಓಟ್ ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ. ಧರ್ಮ ಸಂಸತ್ತು ಮಾಡುವುದು, ಅಲ್ಲಿ ಬೇರೆ ಮತೀಯ ಜನರ ಬಗ್ಗೆ ನೇರವಾಗಿ ಬರೆಯೋದು, ನಮ್ಮ ಸ್ಥಳೀಯವಾಗಿ ದೇವಸ್ಥಾನದ ವೇದಿಕೆಯಲ್ಲಿ ರಾಜಕಾರಣವನ್ನು ಬಳಸಿಕೊಂಡು ನೇರವಾಗಿ ಬೈಯೋದು ಕೆಟ್ಟ ಭಾಷೆಗಳನ್ನು ಉಪಯೋಗ ಮಾಡಿ, ಕೆಟ್ಟ ಭಾಷೆಗಳು. ದೇವಸ್ಥಾನ ಅಂತ ಹೇಳಿ ಪವಿತ್ರ ಜಾಗ ಅಂತ ಹೇಳಿ ಅವರಿಗೆ ನಾವು ಮನವರಿಕೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಈ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀನಿ. ಧರ್ಮದ ಹೆಸರನ್ನು ಹೇಳಿ ಹಲವು ಹತ್ಯೆಗಳು ಕೂಡ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ಪ್ರಕಾಶ್ ಸಾಲ್ಯನ್, ಶಶಿಧರ್ ಹೆಗ್ಡೆ, ನೀರಜ್ ಪಾಲ್, ಉಮೇಶ್ ದಂಡಕೇರಿ, ಸುದರ್ಶನ್ ಜೈನ್, ಮುಸ್ತಫಾ, ಅಬ್ದುಲ್ ಗಫೂರ್, ಲ್ಯಾನ್ಸಿಲಾಟ್ ಪಿಂಟು, ಹರಿನಾಥ್ ಮೊದಲಾದವರು ಉಪಸ್ಥಿತರಿದ್ದರು.